ಅವಿಭಜಿತ 3 ಜಿಲ್ಲೆಗಳ ಜಾನಪದ ಕ್ರೀಡೆಯಾಗಿರುವ ಕಂಬಳವನ್ನು ನೋಡಲು ಹಿಂದಿನಿಂದಲೂ ಜನರು ಕಿಕ್ಕಿರಿದು ಸೇರುತ್ತಿದ್ರು. ಕಂಬಳದ ಬರೀ ಕೋಣಗಳನ್ನು ಓಡಿಸುವುದನ್ನು ನೋಡಲು ಮಾತ್ರ ಜನರು ಸೇರುವುದಲ್ಲ, ಬದಲಾಗಿ ಬಣ್ಣ ಬಣ್ಣದ ಅಲಂಕಾರಿಕ ವಸ್ತುಗಳನ್ನು ತಮ್ಮ ತಲೆ, ನೆತ್ತಿ, ಮುಖದ ಮೇಲೆ ಹಾಕಿಕೊಂಡು ಮದುಮಗನಂತೆ ಸಿಂಗರಿಸಿಕೊಂಡು ಕಂಬಳದ ಕೆರೆಯಲ್ಲಿ ಓಡುವ ಕೋಣಗಳನ್ನು ನೋಡಲೆಂದೇ ಬರುವ ಕಲಾಭಿಮಾನಿಗಳ ಸಂಖ್ಯೆಯೂ ಹೆಚ್ಚಿದೆ. ಕಂಬಳದ ಕೋಣಗಳಿಗೆ ಮದುಮಗನ ರೀತಿಯಲ್ಲಿ ಶೃಂಗಾರಗೊಳ್ಳಲು ಅದಕ್ಕೆ ಬೇಕಾದ ನೆತ್ತಿ, ಹಗ್ಗ, ಓಡಿಸುವ ಹಗ್ಗ, ಪನಕೆ, ಬೆತ್ತ ಮುಂತಾದವುಗಳನ್ನು ಬಣ್ಣ ಬಣ್ಣದ ದಪ್ಪದ ತಂಗೀಸು ನೂಲು ಸಹಿತ ಪ್ಲಾಸ್ಟಿಕ್ ಹಗ್ಗಗಳಿಂದ ತಯಾರು ಮಾಡಿ ಕೋಣಗಳನ್ನು ಸುಂದರವಾಗಿ ಕಾಣುವಂತೆ ರೂಪು ಕೊಡುವರು. ಮೂಡುಬಿದಿರೆ ತಾಲೂಕಿನ ಕಡಂದಲಿ ಸಮೀಪದ ಗಣೇಶ್ ಬಲ್ಲಾಢಿಯವರು ಹಿಂದೆ ನಡೆಯುತ್ತಿದ್ದ ಕಂಬಳವನ್ನು ನೋಡಿದರೆ ಕಂಬಳದ ಕೋಣಗಳಿಗೆ ಅಷ್ಟೇನೂ ಅಲಂಕಾರಿಕ ವಸ್ತುಗಳನ್ನು ತೋರಿಸುತ್ತಿರಲಿಲ್ಲ. ಚೌರಿಯಿಂದ ಮಾಡಿದ ಬೆತ್ತ, ಮಾಮೂಲಿ ಹಗ್ಗ, ನೇಗಿಲಿನಲ್ಲಿ ಕಟ್ಟಿ ಕೋಣಗಳನ್ನು ಓಡಿಸುತ್ತಿದ್ರು. ಆದರೆ ಇದೀಗ ಕಂಬಳ ಹೇಗೆ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆಯೋ ಹಾಗೆ ಕಂಬಳದ ಕೋಣಗಳು ಕೂಡ ತಮ್ಮ ವೇಗದ ಓಟ ಮತ್ತು ಅಲಂಕಾರಿಕ ವಸ್ತುಗಳೊಂದಿಗೆ ಗಮನ ಸೆಳೆಯುತ್ತಿವೆ. ಅಣ್ಣನೊಟ್ಟಿಗೆ ಶನಿವಾರ ಆದಿತ್ಯವಾರ ಕಂಬಳಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಕಂಬಳದ ಕೋಣಗಳನ್ನೆಲ್ಲ ನೋಡಿ ತಿರುಗಿಸುವಾಗ ನೋಡಿ ಅದರಲ್ಲಿ ನಾನು ಹೋಗ್ತಾ ಇದ್ದೆ. ಕಂಬಳದಲ್ಲಿ ಕೋಣನೊಟ್ಟಿಗೆ ಕೇರಳ ಬಾಪ್ತಾನೆ ಕರಿ ಮತ್ತು ನಮ್ಮ ಕಡೆ ಎಲ್ಲ ಹಿರಿಯ ಕೋಣಗಳಿದ್ದವು. ನಾನು ಮುಂಚೆ ಎಲ್ಲ ನಮ್ಮ ಮನೆಯಲ್ಲಿ ಕೂಡ ಇತ್ತು ಕೋಣಗಳು. ಹಾಗಾಗಿ ನಮಗೆ ಸ್ವಲ್ಪ ಪ್ರಾಕ್ಟೀಸ್ ಆಯಿತು ತಿರುಗಿಸಲಿಕ್ಕೆ ಕೋಣದಲ್ಲಿ. ಮತ್ತು ಬೇರೆಯವರನ್ನು ನೋಡಿ ನಮ್ಮ ಇಲ್ಲಿ ಕಡಂದಲೆಯಲ್ಲಿ ಕೆಲವು ಮಂದಿ ಇದ್ದರು, ನಮ್ಮ ಕೋಣ ಬಿಡುವವರು ಮುಂಚೆ ಎಲ್ಲ. ಅವರೊಟ್ಟಿಗೆ ಹೋಗಿ ನಮಗೆ ಸ್ವಲ್ಪ ಪ್ರಾಕ್ಟೀಸ್ ಆಯಿತು. ಮತ್ತು ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯಿತು ನಮಗೆ. ಮತ್ತು ಅದಕ್ಕೆಲ್ಲ ಮನೆಯವರು ನಮಗೆ ಅಣ್ಣ ಎಲ್ಲ ಸಪೋರ್ಟ್ ಮಾಡಿ ನಮಗೆ ಸ್ವಲ್ಪ ಕೋಣ ಎಲ್ಲ ನಮ್ಮ ಹತ್ರನೇ ಕೊಟ್ಟು ಬಿಡಲಿಕ್ಕೆ ಸ್ವಲ್ಪ ನಮಗೆ ಈಸಿ ಆಯಿತು. ಮತ್ತು ಈಗೆಲ್ಲ ದೊಡ್ಡ ಕೋಣ ನಮಗೆ ಕೊಟ್ಟಿದ್ದಾರೆ. ಒಂದು 20 ವರ್ಷದ ನಂತರ ನನಗೆ ದೊಡ್ಡ ಹಿರಿಯ ಕೋಣ ಮತ್ತು ಕಿರಿಯ ಕೋಣ ಎಲ್ಲ ಬಿಡಲಿಕ್ಕೆ ನನಗೆ ಕೊಟ್ಟಾಗಿದೆ. ಮತ್ತು ಮೊದಲು ನನಗೆ ಕೋಣ ಕೊಟ್ಟದ್ದು ದೊಡ್ಡ ಕೋಣ ಬೆಳವಾಯಿ ಸದಾನಂದ ಶೆಟ್ಟಿ ಅವರು ದೊಡ್ಡ ಕೋಣ. ಮತ್ತು ಅದರಲ್ಲಿ ಚಿಕ್ಕ ಕೋಣ ಹಗ್ಗದಲ್ಲಿ ಹಿರಿಯ ಕೋಣ, ಕಿರಿಯ ಮತ್ತು 2 ನಾನೇ ಬಿಟ್ಟದ್ದು. ಅದರಲ್ಲಿ 13 ಕಂಬಳದಲ್ಲಿ 13 ಮೆಡಲಾಗಿದೆ ಬೆಳವಾಯಿ ಸದಾನಂದ ಶೆಟ್ಟಿ ಕೋಣದಲ್ಲಿ. ಆ ನಂತರ ನನಗೆ ಬೇರೆ ಎಲ್ಲ ಕೋಣಗ ಯಜಮಾನರೆಲ್ಲ ಕರೆದು ನನಗೆ ದೊಡ್ಡ ಕೋಣ ಕೊಟ್ಟು ಮತ್ತು 3 ವರ್ಷ ಎಲ್ಲ ಸೀರೀಸ್ ಮಾಡಿದ ಕೋಣ ನನಗೆ ಸಿಕ್ಕಿದೆ.